ಧರ್ಮನಗರ ಮಕಾಂ ಉರುಸ್ ಪ್ರಯುಕ್ತ ನಿನ್ನೆ ಧರ್ಮನಗರ ಮಸೀದಿ ಹೊರಾಂಗಣದಲ್ಲಿ ಧರ್ಮ ಪ್ರಭಾಷಣ ಉದ್ಘಾಟನಾ ಕಾರ್ಯಕ್ರಮವು ಜರುಗಿತು. ಧರ್ಮನಗರ ಮಕಾಂ ಉರುಸ್ 9 ದಿವಸಗಳ ಗಂಭೀರ ಮತ ಪ್ರಭಾಷಣಾ ಕಾರ್ಯಕ್ರಮ ಅಂಗವಾಗಿ ಶುಕ್ರವಾರ ಜುಮಾ ನಮಾಜಿನ ನಂತರ ಧರ್ಮನಗರ ಮಸೀದಿ ಹೊರಾಂಗಣದಲ್ಲಿ ಮಕಾಂ ಜಿಯಾರತ್ ಹಾಗೂ ಧ್ವಜಾರೋಹಣ ಕಾರ್ಯಕ್ರಮ ಜರುಗಿತು. ಬಹು ಅಸೈದ್ ಅತಾವುಲ್ಲಾ ತಜ್ಜಲ್ ಎಂಎ ಉದ್ಯಾವರ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಜರುಗಿತು. ಜನಾಬ್ ಕೆಬಿ ಅಬ್ದುಲ್ ರೆಹಮಾನ್ ಹಾಜಿ ಧ್ವಜಾರೋಹಣಗೈದ್ರು. ಜನಾಬ್ ಅಬ್ದುಲ್ಲಾ ಜಬ್ಬಾರ್ ಕಾರ್ಯಕ್ರಮಕ್ಕೆ ಆಗಮಿಸಿದ ಅತಿಥಿಗಳನ್ನು ಸ್ವಾಗತಿಸಿದ್ರು. ಜನಾಬ್ ಡಿಎಂಕೆ ಮಹಮ್ಮದ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ರು. ಬಹು ಅಲ್ಹಾಜ್ ಜಕರಿಯಾ ಫೈಜಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ರು. ಜನಾಬ್ ಹಾಜಿ ಎನ್ ಅಹಮದ್ ಕುಂಜಿ, ಜನಾಬ್ ಹಾಜಿ ಟಿ ಅಹಮದ್ ಕುಂಜಿ, ಜನಾಬ್ ಅಹಮದ್ ಕುಂಜಿ ಓಡಂಗಳ, ಜನಾಬ್ ಟಿ ಇಸ್ಮಾಯಿಲ್ ಮಾಸ್ಟರ್, ಜನಾಬ್ ಹಾಜಿ ಮೂಸಾ ಮಜೀದ್ ಅವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ഒരു വലിയ പണ്ഡിത സംഗമത്തിൽ അബ്ദുല്ലാഹി യാഫിഈ റളിയല്ലാഹു അൻഹു തങ്ങളുടെ ഇർഷാദുൽ യാഫിഈ എന്ന കിതാബ് പണ്ഡിതന്മാർ ഒരുപാട് മുദരിസന്മാർ ആവശ്യപ്പെട്ടതനുസരിച്ച് കൊണ്ട് ശൈഖുന ആ കിതാബ് ഓതി കൊടുക്കുകയാണ്. അതിന്റെ ഉദ്ഘാടന ദിവസം മഹാനായ ശൈഖുന സംഭവം നമ്മെ കേൾപ്പിച്ചിട്ടുണ്ട്. الرحيم الحمد لله رب العالمين والصلاة والسلام على أشرف المرسلين وعلى آله وصحبه أجمعين أما بعد. വേദിയിലുള്ള സാധാത്തുക്കൾ, പണ്ഡിതന്മാർ, കമ്മിറ്റി ഭാരവാഹികൾ, അതുപോലെ തന്നെ ഉമറാക്കൾ, എൻ്റെ മുമ്പിൽ സദസ്സിലിരിക്കുന്ന ഈ ധർമ്മനഗർ നിവാസികൾ, ഈ ജമാഅത്തിൽപ്പെട്ട സഹോദരന്മാർ, അല്ലാഹു നമ്മുടെ ഈ ഒത്തുകൂടൽ അതുപോലെ തന്നെ ഒത്തുപിരിയലും ഒരു ഖൈറായ അമലായി